ಬಂಟ್ವಾಳ ತಾಲೂಕಿನ ಇರುವತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಗಲೋಡಿ ಎಂಬಲ್ಲಿನ ರೈತ ರಮೇಶ್ ನಾಯ್ಕ ಅವರ ಮನೆ ಹಾಗೂ ತರವಾಡು ಮನೆಗೆ ಸಂಪರ್ಕಿಸುವ ಖಾಸಗಿ ರಸ್ತೆಯಲ್ಲಿ ಹಾಕಿರುವ ಗೇಟ್ ಅನ್ನು ತೆರವುಗೊಳಿಸಬೇಕು ಎಂದು ಕಂದಾಯ ಅಧಿಕಾರಿಗಳು ನೋಟಿಸ್ ನೀಡಿರುವ ಹಿನ್ನೆಲೆಯಲ್ಲಿ ಸಂತ್ರಸ್ತ ರೈತನ ದೂರಿನ ಮೇರೆಗೆ ಘಟನಾ ಸ್ಥಳಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕಿರಣ ಪುಣಚ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ। ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರವಿಕಿರಣ ಪುಣಚ ಅವರು ರಮೇಶ್ ನಾಯ್ಕ ಅವರು ತಂದೆಯಿಂದ ಬಂದ ಪಿತ್ರಾರ್ಜಿತ ಆಸ್ತಿ 2 ಎಕರೆ ಜಮೀನು ಇದ್ದು 1.48 ಎಕರೆ ಜಮೀನನ್ನ ಖರೀದಿ ಮಾಡಿದ್ದಾರೆ। 35 ಸೆಂಟ್ಸ್ ಕುಂಕಿ ಜಾಗ ಇದೆ। ಮನೆ ಕಟ್ಟಿಕೊಂಡು ವಾಸ್ತವ್ಯ ಆಯಿತು। ಅಡಕೆ ತೆಂಗು ಗಿಡಗಳನ್ನು ನೆಟ್ಟು ಜೀವನವನ್ನ ನಡೆಸುತ್ತಿದ್ದಾರೆ। ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡಿದ್ದು 2 ಎಕರೆ ಫಾರಂ ಸಂಖ್ಯೆ 57ರಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ। ಇದೀಗ ಪಂಚಾಯಿತಿಯ ಕಂದಾಯ ಅಧಿಕಾರಿಗಳು ಯಾವುದೋ ದುರುದ್ದೇಶದಿಂದ ಗೇಟ್ ತೆರವುಗೊಳಿಸಬೇಕು ಎಂದು ನೋಟಿಸ್ ನೀಡಿರುವುದು ಈ ಜಮೀನನ್ನ ಸೈಟ್ಗಳಾಗಿ ಹಂಚಲು ನಡೆಸುತ್ತಿರುವ ಹುನ್ನಾರ ಎನ್ನುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಎಂದು ಆರೋಪಿಸಿದರು। ರೈತನ ಖಾಸಗಿ ರಸ್ತೆಯನ್ನ ಸಾರ್ವಜನಿಕಗೊಳಿಸುವುದು ಸರಿಯಲ್ಲ, ರೈತನಿಗೆ ಅನ್ಯಾಯ ಆಗಲು ಬಿಡುವುದಿಲ್ಲ। ಈ ಬಗ್ಗೆ ಗ್ರಾಮ ಪಂಚಾಯತ್ ಹಾಗೂ ತಹಶೀಲ್ದಾರ್ ಅವರನ್ನ ಭೇಟಿ ಮಾಡುವುದಾಗಿ ರವಿಕಿರಣ ಪುಣಚ ಅವರು ತಿಳಿಸಿದರು। ಇವತ್ತು ಗ್ರಾಮ ಪಂಚಾಯತ್ ಬೇರೆ ಯಾವುದೋ ದುರುದ್ದೇಶದಿಂದ ಇವರ ಜಮೀನಿಗೆ ಬರತಕ್ಕಂಥ ರಕ್ಷಣೆಗೆ ಇರತಕ್ಕಂಥ ಗೇಟನ್ನು ತೆರವು ಮಾಡಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಇವರಿಗೆ ನೋಟಿಸ್ ಮಾಡಿದ್ದು ಇವರ ಆಕ್ಷೇಪವನ್ನು ಕೂಡ ಕೊಟ್ಟಿದ್ದಾರೆ। ನಾವು ಇವತ್ತು ಈ ಸ್ಥಳಕ್ಕೆ ಬಂದಿದ್ದೇವೆ, ಸಂಪೂರ್ಣವಾಗಿ ಇದನ್ನು ವೀಕ್ಷಿಸಿದ್ದೇವೆ। ಬಹುಶಃ ಇವರದ್ದು ಮಾತ್ರ ಅಲ್ಲ, ರಮೇಶ್ ನಾಯ್ಕರದ್ದು ಮಾತ್ರ ಅಲ್ಲ, ಇವತ್ತು ಒತ್ತುವರಿ ಆಗಿರ್ತಕ್ಕಂಥದ್ದು ಸರ್ವೆ ನಂಬರ್ 59ರಲ್ಲಿ ಬಹಳಷ್ಟು ಜನ ಕೂಡ ರೈತರು ಉಳಿದವರು ಒತ್ತುವರಿ ಮಾಡಿಕೊಂಡು ಮನೆ ಕಟ್ಕೊಂಡು ಕೂತಿದ್ದಾರೆ, ಕೃಷಿ ಮಾಡಿದರೆ ಎಲ್ಲವೂ ಮಾಡಿದ್ದಾರೆ। ಆದರೆ ಇವರು ಮನೆ ಕಟ್ಕೊಂಡು ಕೂತಿದ್ದಾರೆ, ಅದಕ್ಕೆ ಗ್ರಾಮ ಪಂಚಾಯತಿ ಡೋರ್ ನಂಬರು ಕೊಟ್ಟಿದ್ದಾರೆ, ಎಲ್ಲ ವ್ಯವಸ್ಥೆಗಳು ಇದ್ದರೂ ಕೂಡ ಇವತ್ತು ಇರುವತ್ತೂರು ಗ್ರಾಮ ಪಂಚಾಯತ್ನವರು ಆ ಗೇಟನ್ನು ತೆರವುಗೊಳಿಸಬೇಕು ಮತ್ತು ಈ ಜಮೀನನ್ನು ಸೈಟ್ಗಳಾಗಿ ಕೊಡಲಿಕ್ಕೆ ಇರತಕ್ಕಂಥ ಹುನ್ನಾರ ಅಂತ ಹೇಳುವಂಥ ಅಭಿಪ್ರಾಯವನ್ನು ಇವತ್ತು ರಮೇಶ್ ಅವರು ಕೊಡ್ತಾ ಇದ್ದಾರೆ। ಬಹುಶಃ ಇಲ್ಲಿ ನೋಡಿದ ಪ್ರಕಾರ ಇವರು ಬಹಳಷ್ಟು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಮನೆ ಕಟ್ಟಿದ್ದಾರೆ, ಹೊಸ ಮನೆ ಕಟ್ಟಲಿಕ್ಕೆ ಬೇಕಾದಂಥ ಎಲ್ಲ ಕಲ್ಲು ಸಾಮಗ್ರಿಗಳನ್ನು ತಂದು ಇಳಿಸಿದ್ದಾರೆ। ಇತ್ತೀಚೆಗಷ್ಟೇ ಒಂದು ಹೊಸ ಬೋರನ್ನು ಕೊರೆಯಿಸಿದ್ದಾರೆ, ಇಷ್ಟು ಅಡಿಕೆ ಏನು ಕೃಷಿ ಎಲ್ಲ ಮಾಡಿದ್ದಾರೆ ಮತ್ತು ಆ ಮಾರ್ಗ ಇವರ ತರವಾಡು ಮನೆಗೆ ಮತ್ತು ಇವರಿಗೆ ಇರ್ತಕ್ಕಂಥ ಮಾರ್ಗ, ಅದು ಬಿಟ್ಟರೆ ಇದು ಸಾರ್ವಜನಿಕ ವಲಯಕ್ಕೆ ಇರ್ತಕ್ಕಂಥ ಮಾರ್ಗ ಅಲ್ಲ। ಆ ನಿಟ್ಟಿನಲ್ಲಿ ಇದನ್ನು ಮಾರ್ಗವನ್ನು ಸಾರ್ವಜನಿಕಗೊಳಿಸಬೇಕು ಅಂತ ಹೇಳುವಂಥದ್ದು ಬಹಳ ತಪ್ಪು ಅಂತ ನಮಗೆ ಕಾಣ್ತಾ ಇದೆ। ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಓಸ್ವಾಳ್ ಪ್ರಕಾಶ್ ಫರ್ನಾಂಡಿಸ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಪ್ರೇಮನಾಥ್ ಶೆಟ್ಟಿ ಬಾಲ್ತಿಲ ಘಟಕದ ಅಧ್ಯಕ್ಷ ಸುರೇಂದ್ರ ಕೋರ್ಯಾ, ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ರಾಮಣ್ಣ ವಿಟ್ಲ ಹಾಜರಿದ್ದರು।